ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕ ನಿಯಾಜ್ ಪಡೀಲ್ ರಚಿಸಿದ ಕನ್ನಡ ಕಾದಂಬರಿಯ ಬ್ಯಾರಿ ಅನುವಾದಿತ ಯತೀಮ್ ಕೃತಿ ಬಿಡುಗಡೆ ಕಾರ್ಯಕ್ರಮವು ಕೂಳೂರಿನಲ್ಲಿರುವ ಯೆನೆಪೋಯ ಕಾಲೇಜಿನ YMK ಸಭಾಂಗಣದಲ್ಲಿ ನಡೆಯಿತು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ UH ಉಮರ್ ಕನ್ನಡ ಕಾದಂಬರಿಯ ಬ್ಯಾರಿ ಅನುವಾದಿತ ಯತೀಮ್ ಕೃತಿ ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಾಧನೆಗೆ ಯಾವುದೂ ಕೂಡ ಅಡ್ಡಿಯಾಗಬಾರದು. ಬದುಕಿನಲ್ಲಿ ಸಾಧಿಸುವ ಗುರಿಯೊಂದೇ ಮುಖ್ಯ. ಅನಕ್ಷರಸ್ಥ ಕೂಡ ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧಿಸಿ ತೋರಿಸಿದ ಉದಾಹರಣೆ ಇದೆ. ಸಾಧಿಸುವ ಮೊದಲು ತನ್ನಲ್ಲಿರುವ ಕೀಳರಿಮೆಯನ್ನು ದೂರ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಸ್ಪಷ್ಟ ಗುರಿಯೊಂದಿಗೆ ಕೀಳರಿಮೆ ದೂರ ಮಾಡಿ ಸಾಧಿಸಿ ತೋರಿಸಬೇಕು ಎಂದರು. ಪೆಟ್ಟು ತಿಂದಿದ್ರೆ ಆ ರೇವತಿ ಟೀಚರ್ ಇಂದ 7ನೇ ತರಗತಿಯಲ್ಲಿ ನನಗೆ ಅವರು ಕ್ಲಾಸ್ ಟೀಚರು ಆಗಿದ್ರು ಮತ್ತು ನನಗೆ ಮ್ಯಾಥಮೆಟಿಕ್ಸ್ ಟೀಚರು ಆಗಿದ್ರು, ಗಣಿತ ಟೀಚರ್. ನಾನಂದ್ರೆ ತುಂಬ ಶಾಲೆಗೆ ಗೈರು ಹಾಜರಾಗ್ತಾ ಇದ್ದೆ, ತಪ್ಪಿಸ್ತಾ ಇದ್ದೆ. ಮನೆಯಲ್ಲಿ ಬಡತನ ಇತ್ತು, ಅದಕ್ಕಾಗಿ ನಾನು ಶಾಲೆ ತಪ್ಪಿಸಿಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೆ. ಹೊಟ್ಟೆ ತುಂಬಿಸ್ಬೇಕಲ್ಲ. ಆ ಶಾಲೆ ಗೈರು ಹಾಜರಿ ಆದ ಕಾರಣಕ್ಕಾಗಿ ಪೆಟ್ಟು ತಿಂತಾ ಇದ್ದೆ. ನಮಗೆ ಆ ಕಾಲದಲ್ಲಿ 7th ಪಬ್ಲಿಕ್ ಎಕ್ಸಾಮ್ ಇತ್ತು, ಇವಾಗಿಲ್ಲ. ಪಬ್ಲಿಕ್ ಎಕ್ಸಾಮಲ್ಲಿ ನಾನು ಗಣಿತದಲ್ಲಿ 100ರಲ್ಲಿ 99 ಮಾರ್ಕ್ಸ್ ತಗೊಂಡೆ, ಪೆಟ್ಟು ತಿಂದು ತಿಂದು ತಿಂದು. ಸೊ ರೇವತಿ ಟೀಚರ್ಗೆ ನಾನು ಯಾವತ್ತೂ ನೆನಪಿಸ್ತೀನಿ. ಯತೀಮ್ ಪುಸ್ತಕದಲ್ಲೂ ಒಂದು ರೇವತಿ ಟೀಚರ್ ಇದ್ದಾರೆ. ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಮಾರ್ದನಿ ಕನ್ನಡ ಜನರಲ್ ವೆಬ್ಸೈಟ್ ಅನ್ನು ಉಜಿರೆ STM ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಾಜಶೇಖರ ಹಳೆಮನೆ ಅನಾವರಣಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಜಾಲತಾಣಗಳು ಸಮಾಜಕ್ಕೆ ಸ್ಪಂದಿಸುವ ಅಗತ್ಯವಿದೆ. ಜಾಲತಾಣಗಳಲ್ಲಿ ಸಂಶೋಧನಾ ಪ್ರಬಂಧಗಳು ಪ್ರಕಟಗೊಳ್ಳಬೇಕು. ಸಾಮಾಜಿಕ ಸಮಸ್ಯೆಗಳ ಬಗ್ಗೆಯೂ ಅಧ್ಯಯನ ಲೇಖನಗಳಿಗೆ ಆದ್ಯತೆ ನೀಡಬೇಕು ಎಂದರು. ಶ್ರೀಮಂತರನ್ನೇ ಆಗ್ತಾ ಇದ್ದಾರೆ, ಬಡವರನ್ನೇ ಆಗ್ತಾ ಇದ್ದಾರೆ. ಯಾಕೆ ಬೆಲೆಗಳು ಗಗನಕ್ಕೇರ್ತಾ ಇದೆ? ಯಾಕೆ ನಮ್ಮಲ್ಲಿ ಮತ್ತೆ ಸಾಮರಸ್ಯ ಒಡೆದು ಹೋಗ್ತಾ ಇದೆ? ಈ ಸಂಗತಿಗಳನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ಪ್ರೋತ್ಸಾಹ ನೀಡ್ತಾ ಇಲ್ಲ, ಮತ್ತು ಇದೊಂದು ಮುಖ್ಯ ಅಂಶ ಅಂತ ಕೂಡ ನಾವು ಭಾವಿಸ್ತಾ ಇಲ್ಲ. ಆದ್ದರಿಂದ ಸಾಮಾಜಿಕ ಸಂಶೋಧನೆಗಳು ಮಾನವಿಕಗಳನ್ನು ಕೇಂದ್ರವಾಗಿಟ್ಟುಕೊಂಡು ಇವತ್ತು ಅಧ್ಯಯನ ಮಾಡತಕ್ಕಂಥ ಅಗತ್ಯ ಇದೆ. ಅಂದರೆ ಸಾಹಿತ್ಯ ಅನ್ನುವಂಥ ಒಂದು ಚೌಕಟ್ಟು ಅದು ವಿಜ್ಞಾನವನ್ನು ಒಳಗೊಂಡ ಹಾಗೆ, ಸಮಾಜವನ್ನು ಒಳಗೊಂಡ ಹಾಗೆ, ಶಿಕ್ಷಣಶಾಸ್ತ್ರವನ್ನು ಒಳಗೊಂಡ ಹಾಗೆ, ಅರ್ಥಶಾಸ್ತ್ರವನ್ನು ಒಳಗೊಂಡ ಹಾಗೆ, ಅಪರಾಧಶಾಸ್ತ್ರವನ್ನು ಒಳಗೊಂಡ ಹಾಗೆ, ಕಾನೂನನ್ನು ಒಳಗೊಂಡ ಹಾಗೆ ಇವತ್ತ ಅಂತರ್ಶಿಸ್ತೀಯ ಅಧ್ಯಯನಗಳ ಮೂಲಕ, ಬಹುಶಿಸ್ತೀಯ ಅಧ್ಯಯನಗಳ ಮೂಲಕ ನಾವು ಸಂಶೋಧನೆಯನ್ನ ಬಳಸಬೇಕಾಗಿದೆ. ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲ ಡಾಕ್ಟರ್ ಅರುಣ್ A. ಭಾಗವತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅತಿಥಿಗಳಾಗಿ ಕೃತಿಯ ಅನುವಾದಕ ಅಬ್ದುಲ್ ರಹಿಮಾನ್ ಕುತ್ತೆತ್ತೂರು, ಅಭಿಮತ ಟಿವಿ ಚಾನೆಲ್ನ ಮುಖ್ಯಸ್ಥೆ ಮಮತಾ P. ಶೆಟ್ಟಿ, ಅಖಿಲ ಭಾರತ ಬ್ಯಾರಿ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಶಮೀಮಾ ಕುತ್ತಾರ್ ಭಾಗವಹಿಸಿ ಮಾತನಾಡಿದರು. ಉಪಪ್ರಾಂಶುಪಾಲೆ ಡಾಕ್ಟರ್ ಶರೀನಾ P, ಭಾಷಾಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಶಾಲಿನಿ ಸಿಕ್ವೆರಾ ಮಾತನಾಡಿದ್ರು. ಬ್ಯಾರಿ ಅಧ್ಯಯನ ಪೀಠದ ಸದಸ್ಯ ಹಂಸ ಮಲಾರ್ ಕೃತಿ ಪರಿಚಯ ಮಾಡಿದ್ರು. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ದಿನಕರ ಪಚ್ಚನಾಡಿ ಮಾರ್ದನಿಯ ಬಗ್ಗೆ ಮಾಹಿತಿ ನೀಡಿದ್ರು. ಈ ಸಂದರ್ಭ ಉಪಪ್ರಾಂಶುಪಾಲರಾದ ಡಾಕ್ಟರ್ ಜೀವನ್ ರಾಜ್, ನಾರಾಯಣ, ಸುಕುಮಾರ A ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಸಲ್ವಿತ್ ಅಹ್ಮದ್ ಪ್ರಾರ್ಥಿಸಿದ್ರು. ಕೃತಿಯ ಲೇಖಕ ನಿಯಾಜ್ ಪಡೀಲ್ ಸ್ವಾಗತಿಸಿದ್ರು. ಸಹಾಯಕ ಪ್ರಾಧ್ಯಾಪಕಿಯರಾದ ರಜೀನಾ ವಂದಿಸಿದ್ರು. ಶಹಲಾ ಅಬ್ದುಲ್ ರಹಮಾನ್ ಕಾರ್ಯಕ್ರಮ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.